ಶ್ರೀನಾಥ ಪಾತ್ಕಿ ಬನ್ನಂಜೆ ರಾಜ ಹೆಸರಿನಲ್ಲಿ ಉಡುಪಿಯ ಉದ್ಯಮಿಗೆ ಬೆದರಿಕೆಯೊಡ್ಡಿದ ಪ್ರಕರಣದಲ್ಲಿ ಮಲ್ಪೆ ಪೊಲೀಸರು ವಿಕ್ಕಿ ಪೂಜಾರಿ ಸಹಚರರನ್ನ ಸಿನಿಮೀಯ ರೀತಿಯಲ್ಲಿ ಬಂಧಿಸಿದ್ದಾರೆ. ಉಡುಪಿಯ ಕಟಪಾಡಿ ನಿವಾಸಿ ಧನು ಯಾನೆ ಧನ್ರಾಜ್ ಹಾಗೂ ಉಡುಪಿಯ ಮಲ್ಪೆ ನಿವಾಸಿ ಉಲ್ಲಾಸ್ ಬಂಧಿತರು. ಮಂಗಳೂರಿನ ತೊಕ್ಕೋಟುವಿನಲ್ಲಿ ನಡೆದ ಕೊಲೆ ಪ್ರಕರಣದಲ್ಲಿ ಬೆಂಗಳೂರು ಜೈಲು ಸೇರಿದ ವಿಕ್ಕಿ ಪೂಜಾರಿ ಸಹಚರರಾದ ಆರೋಪಿಗಳು ಬನ್ನಂಜೆ ರಾಜ ಹೆಸರಿನಲ್ಲಿ ಕ್ಲಾಸಿಕ್ ಬಿಲ್ಡರ್ ಪ್ರಭಾಕರ್ ಪೂಜಾರಿಗೆ ಕರೆ ಮಾಡಿ 25 ಲಕ್ಷ ನೀಡುವಂತೆ ಕೇಳಿದ್ದಾರೆ. ಇನ್ನು 25 ಲಕ್ಷ ಕೊಡದಿದ್ದರೆ ಕೊಲ್ಲುವುದಾಗಿ ಬೆದರಿಕೆಯನ್ನ ಒಡ್ಡಿದ್ದಾರೆ. 1 ವಾರಗಳ ಕಾಲ ಕರೆ ಮಾಡಿ ಬೆದರಿಕೆ ಒಡ್ಡುತ್ತಿದ್ದ ಧನು ಹಾಗೂ ಉಲ್ಲಾಸ್ನನ್ನ ಮಲ್ಪೆ ಪೊಲೀಸರು ಬಿಲ್ಡರ್ ಪ್ರಭಾಕರ ಪೂಜಾರಿ ಸಹಾಯದಿಂದ ಮಲ್ಪೆ ಬೀಚ್ಗೆ ಕರೆದಿದ್ದಾರೆ. ಇನ್ನು ರಿಟ್ಸ್ ಕಾರ್ನಲ್ಲಿ ಬಂದ ಆರೋಪಿಗಳನ್ನ ಮಲ್ಪೆ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆದರಿಕೆಯೊಡ್ಡಿದ ಸಹಚರರಾದ ಧನು ಹಾಗೂ ಉಲ್ಲಾಸ್ ಮೇಲೆ ಈಗಾಗಲೇ ಕೊಲೆ ಯತ್ನ ಪ್ರಕರಣ ಇದೆ. ಇನ್ನು ವಿಕ್ಕಿ ಪೂಜಾರಿಯೇ ತನ್ನ ಸಹಚರರಿಗೆ ಕರೆ ಮಾಡಿ 25 ಲಕ್ಷ ಬನ್ನಂಜೆ ರಾಜ ಹೆಸರಿನಲ್ಲಿ ಕೇಳುವಂತೆ ಬೆಂಗಳೂರು ಜೈಲಿನಿಂದಲೇ ಸೂಚನೆ ನೀಡಿದ್ದ ಎಂದು ತಿಳಿದು ಬಂದಿದೆ. ಮುಂಡ್ಕೂರು ಪರಿಸರದ ಮನೆಗಳಲ್ಲಿ ನಡೆದ ಕಳವು ಪ್ರಕರಣ ಭೇದಿಸಿದ ಕಾರ್ಕಳ ಪೊಲೀಸರು ವೃತ್ತ ನಿರೀಕ್ಷಕ ಜಾಯ್ ಆಂಟೋನಿ ನೇತೃತ್ವದ ತಂಡದಿಂದ ಬಂಧನ. ಕಾರ್ಕಳದ ಮುಂಡ್ಕೂರು ಪರಿಸರದ ಮನೆಗಳಲ್ಲಿ ನಡೆದಿರುವ ಕಳವು ಪ್ರಕರಣವನ್ನ ಭೇದಿಸಿದ ವೃತ್ತ ನಿರೀಕ್ಷಕ ಜಾಯ್ ಆಂಟೋನಿ ನೇತೃತ್ವದ ಪೊಲೀಸರ ತಂಡ ಆರೋಪಿಯೊಬ್ಬನನ್ನ ಬಂಧಿಸಿದ್ದಾರೆ. 2017ನೇ ಸಾಲಿನಲ್ಲಿ ಕಾರ್ಕಳ ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ಮುಂಡ್ಕೂರು ಗ್ರಾಮದ ನಿವಾಸಿ ಜಯ ಎನ್ ಶೆಟ್ಟಿ, ಜ್ಯೋತಿ ಎನ್ ಶೆಟ್ಟಿ ಹಾಗೂ 2018ನೇ ಸಾಲಿನಲ್ಲಿ ಮುಂಡ್ಕೂರು ಗ್ರಾಮದ ರಮೇಶ್ ಶೆಟ್ಟಿ ಎಂಬುವವರ ಮನೆಯಿಂದ ಚಿನ್ನಾಭರಣಗಳನ್ನ ಕಳವು ಕೃತ್ಯ ನಡೆದಿತ್ತು. ಪೊಲೀಸ್ ವೃತ್ತ ನಿರೀಕ್ಷಕ ಜಾಯ್ ಆಂಟೋನಿಯಾರವರು ಅಪರಾಧ ಪತ್ತೆ ತಂಡದೊಂದಿಗೆ ತನಿಖೆ ಕೈಗೊಂಡಿದ್ದು, ಖಚಿತ ವರ್ತಮಾನದ ಮೇರೆಗೆ ಮುಂಡ್ಕೂರು ಗ್ರಾಮದ ಇನ್ನಾ ಕ್ರಾಸ್ ಬಸ್ ನಿಲ್ದಾಣದ ಬಳಿ ಆರೋಪಿ ಶೈಲೇಶ್ ಶೆಟ್ಟಿ ಎಂಬಾತನನ್ನ ಬಂಧಿಸಿದಾಗ ಪ್ರಕರಣದ ಮಾಹಿತಿ ಬೆಳಕಿಗೆ ಬಂದಿದೆ. ಕೃತ್ಯ ಎಸಗಿದ ಆರೋಪಿಯು ಚಿನ್ನಾಭರಣಗಳನ್ನ ಸಚ್ಚರಿಪೇಟೆ ಹಾಗೂ ಕಿನಿಗೋಳಿಯಲ್ಲಿರುವ ರಾಷ್ಟ್ರೀಯ ಬ್ಯಾಂಕ್ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಅಡವಿಟ್ಟು ಒಂದಿಷ್ಟು ಆಭರಣವನ್ನ ತನ್ನ ಮನೆಯಲ್ಲಿ ಬಚ್ಚಿರಿಸಿಕೊಂಡಿದ್ನು. 6 ಲಕ್ಷ ಮೌಲ್ಯದ ಸುಮಾರು 210 ಗ್ರಾಂ ಚಿನ್ನಾಭರಣವನ್ನ ಪೊಲೀಸರು ಸ್ವಾಧೀನಪಡಿಸಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿ ಕೃತ್ಯಗಳ ಬಗ್ಗೆ ಪೊಲೀಸರಲ್ಲಿ ತಪ್ಪೊಪ್ಪಿಕೊಂಡಿದ್ದು, ಇನ್ನಷ್ಟು ಕೃತ್ಯಗಳಲ್ಲಿ ತಾನು ಭಾಗಿಯಾಗಿರುವುದಾಗಿ ಮಾಹಿತಿಯನ್ನ ನೀಡಿದ್ದಾನೆ. ಕಾರ್ಕಳ ಗ್ರಾಮಾಂತರ ಠಾಣಾ ಪಿಎಸ್ಐ ವಾಸಪ್ಪ ನಾಯ್ಕ್, ಹೆಡ್ ಕಾನ್ಸ್ಟೇಬಲ್ಸ್ಗಳಾದ ರಾಜೇಶ್ ಬೇಕಲ್, ಪ್ರಶಾಂತ್, ಗಿರೀಶ್, ಸತೀಶ್ ಬಟ್ವಾಡಿ, ಪೊಲೀಸ್ ಕಾನ್ಸ್ಟೇಬಲ್ಸ್ಗಳಾದ ರಮೇಶ್, ಅನ್ವರ್ ಅಲಿ, ಚಾಲಕರಾದ ಜಗದೀಶ್ ಮತ್ತು ಗಿರಿಧರ್ ಪೈ ಸಹಕರಿಸಿರ್ತಾರೆ. ಕಾರ್ಕಳ ವೃತ್ತದ ಅಪರಾಧ ಪತ್ತೆ ತಂಡಕ್ಕೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೂಪಾಯಿ 10,000 ಬಹುಮಾನವನ್ನ ಘೋಷಿಸಿದ್ದಾರೆ. ಗೌರಿ ಲಂಕೇಶ್ ಹತ್ಯೆ ಪ್ರಕರಣ, ಕೊಲೆಗಾರರ ವೈಭವೀಕರಣ ಬೇಡ, ಕವಿತಾ ಲಂಕೇಶ್ ಹೇಳಿಕೆ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಗೆ ಸಂಬಂಧಿಸಿದಂತೆ ಬಂಧಿಸಲ್ಪಟ್ಟಿರುವ ಕೊಲೆಗಾರರನ್ನ ವೈಭವೀಕರಿಸುವುದು ಸರಿಯಲ್ಲ. ಕೊಲೆಗಾರರು ಎಂದಿಗೂ ಕೊಲೆಗಾರರೇ ಎಂದು ಗೌರಿ ಲಂಕೇಶ್ ಸಹೋದರಿ ಕವಿತಾ ಲಂಕೇಶ್ ಹೇಳಿದ್ರು. ಮಂಗಳವಾರ ವಿಧಾನಸೌಧದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಚರ್ಚಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೌರಿ ಹತ್ಯೆ ಪ್ರಕರಣದ ತನಿಖೆಯು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂದರು. ಇನ್ನೂ ಹಲವರನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದ್ದಾರೆ. ಆದರೆ ಇದರ ಹಿಂದೆ ಇನ್ನೂ ಹಲವು ಪ್ರಮುಖರು ಇರುವ ಶಂಕೆ ಇದೆ.
ಈಗಾಗಲೇ ಬಂಧಿಸಲ್ಪಟ್ಟಿರುವ ಆರೋಪಿಗಳ ಪರವಾಗಿ ಕೆಲವರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅವರು ಕೂಡ ಅದೇ ಸಂಘಟನೆಗಳಿಗೆ ಸೇರಿದವರಾಗಿರಬಹುದು ಎಂದು ಅವರು ಹೇಳಿದ್ರು. ಜಾನುವಾರು ಕಳವಿಗೆ ಯತ್ನ, ಕುಂದಾಪುರದ ಬಸ್ರೂರಿನಲ್ಲಿ ಘಟನೆ. ಕಾರಿನಲ್ಲಿ ಬಂದ 4 ಆರೋಪಿಗಳು ಪೆಟ್ರೋಲ್ ಬಂಕ್ ಬಳಿಯಲ್ಲಿ ಬಂದ ಹಂತಕರು ಸ್ಥಳೀಯರನ್ನ ನೋಡಿ ಪರಾರಿಯಾದ ಆರೋಪಿಗಳ ಚಲನವಲನ ಇದೀಗ ಸಿಸಿಟಿವಿಯಲ್ಲಿ ದಾಖಲು. ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಕುಂದಾಪುರದ ಬಸ್ರೂರಿನಲ್ಲಿರುವ ಪೆಟ್ರೋಲ್ ಬಂಕ್ ಬಳಿ ರಸ್ತೆಯಲ್ಲಿ ಕಾರಿನಲ್ಲಿ ಬಂದು ದನ ಕಳವಿಗೆ ಯತ್ನಿಸಿರುವ ಘಟನೆ ಆಗಸ್ಟ್ 6ರಂದು ನಸುಕಿನ ವೇಳೆ ನಡೆದಿದೆ. ಬಣ್ಣದ ಕಾರಿನಲ್ಲಿ ಬಂದ 4 ಮಂದಿ ಆರೋಪಿಗಳು ಪೆಟ್ರೋಲ್ ಬಂಕ್ ಬಳಿ ದನವನ್ನ ಹಿಡಿಯಲು ಪ್ರಯತ್ನಿಸುತ್ತಿದ್ದು, ಸ್ಥಳೀಯ ನಿವಾಸಿ ನೋಡಿದ ಹಿನ್ನೆಲೆಯಲ್ಲಿ ಕಳ್ಳರು ಕಾರಿನಲ್ಲಿ ಪರಾರಿಯಾಗಿದ್ದಾರೆ. ಇನ್ನು ಈ ಘಟನೆಯು ಪೆಟ್ರೋಲ್ ಬಂಕ್ನ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಈ ಬಗ್ಗೆ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಜೇಶ್ವರ ಉಪ್ಪಳ ಸೋಂಕಾಲಿನಲ್ಲಿ ಕೊಲೆಗೈಯಲ್ಪಟ್ಟ ಸಿಪಿಎಂ ಕಾರ್ಯಕರ್ತನ ಕೊಲೆಗಡುಕರ ಪೈಕಿ 2 ಪ್ರಧಾನ ಆರೋಪಿಗಳಾದ ಆರ್ಎಸ್ಎಸ್ ಕಾರ್ಯಕರ್ತರನ್ನು ಮಂಜೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ಉಪ್ಪಳ ಪ್ರತಾಪ್ ನಗರ ನಿವಾಸಿಗಳು ಹಾಗೂ ಆರ್ಎಸ್ಎಸ್ ಕಾರ್ಯಕರ್ತ ಅಶ್ವಥ್ ಎಂಬ ಅಚ್ಚು ಹಾಗೂ ಐಲ ಮೈದಾನಿನ ಪರಿಸರವಾಸಿ ಆರ್ಎಸ್ಎಸ್ ಕಾರ್ಯಕರ್ತ ಕಾರ್ತಿಕ್ ಬಂಧಿತ ಆರೋಪಿಗಳು. ಸೋಂಕಾಲು ಅಬೂಬಕ್ಕರ್ ಸಿದ್ದಿಕ್ ಭಾನುವಾರ ರಾತ್ರಿ 11 ಗಂಟೆ ಸುಮಾರಿಗೆ ಕೊಲೆಗೀಡಾಗಿದ್ದರು. ಎದೆಗೆ ಹಾಗೂ ಹೊಟ್ಟೆಗೆ ಆಳವಾಗಿ ಇರಿದಿರುವುದು ತನಿಖಾ ವರದಿಯಿಂದ ಬಹಿರಂಗಗೊಂಡಿದೆ. ಬಂಧಿತ ಆರೋಪಿಗಳನ್ನು ಕೊಲೆಗೈದ ಸ್ಥಳಕ್ಕೆ ಕೊಂಡೊಯ್ದು ಕೊಲೆಗೈಯಲು ಉಪಯೋಗಿಸಿದ ಕತ್ತಿಯನ್ನು ಆರೋಪಿಗಳಿಂದ ಪತ್ತೆ ಹಚ್ಚಿಸಿ ಪೊಲೀಸರು ವಶಪಡಿಸಿಕೊಂಡರು. ಮದ್ಯ ಮಾರಾಟ ಕೇಂದ್ರವಾಗಿರುವ ಸೋಂಕಾಲಿನಲ್ಲಿ ಕೊಲೆಗೀಡಾದ ಅಬೂಬಕ್ಕರ್ ಸಿದ್ದಿಕ್ ಹಾಗೂ ತಂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಇದರ ಪೂರ್ವ ದ್ವೇಷವೇ ಕೊಲೆಗೆ ಕಾರಣವಾಗಿದೆ.
ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಶವಶರೀರವನ್ನು ಸೋಂಕಾಲು ಜುಮಾ ಮಸೀದಿಯಲ್ಲಿ ದಫನ ಮಾಡಲಾಯಿತು. ಮನೆ ಮುಂದೆ ಕಿಡಿಗೇಡಿಗಳ ವಾಮಾಚಾರ, ತೆಂಗಿನಕಾಯಿ, ಮೊಳೆ ಚುಚ್ಚಿದ ಲಿಂಬೆಹಣ್ಣು, ಕುಂಕುಮ, ಹೂ ಪತ್ತೆ. ಬಂಟ್ವಾಳದ ಬಿಮೂಡ ಗ್ರಾಮದ ಪರ್ಲಿಯ ನಿವಾಸಿ ಇಕ್ಬಲ್ ಎಂಬುವರ ಮನೆಯ ಮುಂದೆ ಕಿಡಿಗೇಡಿಗಳು ವಾಮಾಚಾರ ನಡೆಸಿದ ಘಟನೆಯೊಂದು ಇಂದು ಬೆಳಗಿನ ಜಾವ ಕಂಡುಬಂದಿದೆ. ಮನೆಯ ಗೇಟಿನ ಮುಂಭಾಗದಲ್ಲಿ ಬಟ್ಟೆಯೊಂದರ ಮೇಲೆ ತೆಂಗಿನಕಾಯಿ, ಮೊಳೆ ಚುಚ್ಚಿದ ಲಿಂಬೆಹಣ್ಣು, ಕುಂಕುಮ, ಹೂ ಪತ್ತೆಯಾಗಿದ್ದು ವಾಮಾಚಾರ ನಡೆಸಿರಬಹುದು ಎನ್ನುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಬಂಟ್ವಾಳ ಪುರಸಭೆಯ ಚುನಾವಣೆಗೆ ದಿನಾಂಕ ಈಗಾಗಲೇ ಘೋಷಣೆಯಾಗಿದ್ದು ಇಕ್ಬಾಲ್ ಪರ್ಲಿಯಾ ಅವರು ಪಕ್ಷವೊಂದರ ಟಿಕೆಟ್ ಆಕಾಂಕ್ಷಿ ಎನ್ನಲಾಗಿದೆ. ಇದೇ ಕಾರಣಕ್ಕಾಗಿ ಕಿಡಿಗೇಡಿಗಳು ಈ ಕೃತ್ಯ ಎಸಗಿರಬಹುದು ಎಂದು ಆರೋಪಿಸಲಾಗಿದೆ. ಇನ್ನು ಗೇಟ್ ಬಳಿ ಇದ್ದ ವಾಮಾಚಾರದ ವಸ್ತುಗಳನ್ನು ಬಳಿಕ ತೆರವುಗೊಳಿಸಲಾಯಿತು.